ಇದೀಗ ಸುದ್ದಿಗಳ ವಿವರ. ಮಂಗಳೂರಿನ ಸಂತ ಅಲೋಷಿಯಸ್ ಗೊನ್ಜಾಗ ಸಿಬಿಎಸ್ಇ ಶಾಲೆಯ 7ನೇ ವಾರ್ಷಿಕೋತ್ಸವ ಸಮಾರಂಭ ಸಂಭ್ರಮ ಸಡಗರದಿಂದ ನಡೆಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರುವ ಸಂತ ಅಲೋಷಿಯಸ್ ಗೊನ್ಜಾಗ ಸಿಬಿಎಸ್ಇ ಶಾಲೆಯ 7ನೇ ವಾರ್ಷಿಕೋತ್ಸವ ಸಮಾರಂಭವು ಗೊನ್ಜಾಗ ಸಭಾಂಗಣದಲ್ಲಿ ಸಡಗರದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಸಾಧನಾ ಅಕಾಡೆಮಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಸರ್ಫರಾಜ್ ಹಾಸಿಂ ಮಾತನಾಡಿ, ಇಂದು ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯುತ್ತಿದೆ. ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನ ಸಂತ ಅಲೋಷಿಯಸ್ ಪಡೆದುಕೊಂಡಿದೆ ಎಂದು ಅವರು ಹೇಳಿದರು. A school which is doing really well in this region and which has grown from 83 to 745 in a very short period of time. As an Elosian, I'm really honored to come back to my alma mater and to interact with you for some time. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಮೆಂಡೋನ್ಸಾ ಎಸ್ಜೆ ಅವರು ಮಾತನಾಡಿ, ಮಕ್ಕಳಲ್ಲಿರುವ ಪ್ರತಿಭೆಗಳನ್ನ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ಬೆಳೆಯುವಲ್ಲಿ ಸಿಬ್ಬಂದಿಗಳ ಹಾಗೂ ಶಿಕ್ಷಕರ ಪಾತ್ರ ಮಹತ್ವದಾಗಿದೆ ಎಂದು ತಿಳಿಸಿದ್ರು. Excellence through service, and we have those 3 or 4 characters starting from farmer and soldier, then St. Aloysius Gonzaga, and finally a mother. How beautifully our children have portrayed this theme of excellence in service. And that is what this institution stands for. This institution stands for selfless in service. Our students have told us. ಸಂತ ಅಲೋಷಿಯಸ್ ಗೊನ್ಜಾಗ ಸಿಬಿಎಸ್ಇ ಸ್ಕೂಲ್ನ ಪ್ರಾಂಶುಪಾಲೆ ಗ್ರೇಸ್ ನೊರೊನ್ನ ಅವರು 2018-19 ಸಾಲಿನ ಶೈಕ್ಷಣಿಕ ವರದಿಯನ್ನ ಮಂಡಿಸಿದ್ರು. Time flies like an arrow, and one more year is added to the glorious saga of St. Aloysius Gonzaga School. Our school is the newest and youngest member of St. Aloysius institutions, with a legacy of 139 years. Within a short span of time, the strength of the school is 745 from 83, and we have taken the school on the globe, imparting quality education through various activities. The construction of this magnificent building is completed successfully by the blessings of the Lord Almighty. ಈ ವೇಳೆ ಕಾರ್ಯಕ್ರಮದ ಸಂಚಾಲಕರಾದ ಅಂಜನಾ ಕಾಮತ್, ಅಪರ್ಣಾ ಸುರೇಶ್ ಉಪಸ್ಥಿತರಿದ್ದರು. ಇದೇ ವೇಳೆ ಕಿಂಡರ್ ಗಾರ್ಡನ್ನಿಂದ 5ನೇ ತರಗತಿಯವರೆಗಿನ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಉದನಿತ ತಾನಿ ತಾನಿ ತಜಿ ತಜಿ ತಿರನ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.